ಬಂದಾರು. ಯಾರು ಬಂದ್ರು? ಬಂದರು. ಯಾಕೆ ಬಂದ್ರು? ಬಂದಾರು. ಯಾವಾಗ ಬಂದ್ರು? ಬೇಗ ಹೇಳ್ರಿ. ಬಂದಾರು ಬಂದಾರು ದೇವರು ಬಂದಾರು. ಬಂದರು ಬಂದರು ದೇವರು ಬಂದರು. ಮನೋಜರಾಗಿ ಧರೆಗಿಳಿದು ಬಂದರು. ಮನೋಜರಾಗಿ ಧರೆಗಿಳಿದು ಬಂದರು. ಬಂದಾರು ಬಂದಾರು ದೇವರು ಬಂದಾರು. ಬಂದರು ಬಂದರು ದೇವರು ಬಂದರು. ಮನೋಜರಾಗಿ ಧರೆಗಿಳಿದು ಬಂದರು. ಮನುಜರಾಗಿ ಧರೆಗಿಳಿದು ಬಂದರು. ಆದಿಕಾಲದಿಂದಲೂ ದೇವರು ಜೀವಿಸುತ್ತಿರುವರು. ದೇವಾದಿದೇವ ಮರಗಿಡ ಮೀನು ಪಶು ಪಕ್ಷಿ ಸಕಲ ಜೀವ ಜಂತುಗಳನ್ನು ಸೃಷ್ಟಿಸಿದರು. ಸೃಷ್ಟಿಕರ್ತ ಮನುಷ್ಯರನ್ನು ತನ್ನದೇ ಸ್ವರೂಪದಲ್ಲಿ ರೂಪಿಸಿದರು. ಮಾನವಕರ್ತ ಆದರೆ ಮನುಷ್ಯರು ದೇವರಿಚ್ಛೆಯನ್ನು ವಿರೋಧಿಸಿ ಪಾಪಿಯಾದರು. ಪಾಪಿ ಮನುಷ್ಯ. ಪಾಪಿ ಮನುಜರನ್ನು ಕೈ ಬಿಡದ ದೇವರು. ಪಾಪಿ ಮನುಜರನ್ನು ಕೈ ಬಿಡದ ದೇವರು. ಪಾಪದಿಂದ ಬಿಡಿಸಲು ಯೋಜನೆ ಮಾಡಿದರು. ಯೋಜನೆ ಮಾಡಿದರು. ಬಂದಾರು ಬಂದಾರು ದೇವರು ಬಂದಾರು. ಬಂದರು ಬಂದರು ದೇವರು ಬಂದರು. ಮನೋಜರಾಗಿ ಧರೆಗಿಳಿದು ಬಂದರು. ಮನುಜರಾಗಿ ಧರೆಗಿಳಿದು ಬಂದರು. ಪ್ರವಾದಿಗಳು ವಿಮೋಚನೆಯ ಸಂದೇಶವನ್ನು ಸಾರಿದರು. ವಿಮೋಚಕ ದೇವ ದೇವರೇ ಈ ಭುವಿಗೆ ರಕ್ಷಕರಾಗಿ ಬರುವರೆಂದರು. ಮೆಸ್ಸಿಯ ಬರುವರು. ಮನುಕುಲವು ರಕ್ಷಕರ ಆಗಮನವನ್ನು ಕಾಯುತ್ತಿರಲು ಆಗಮಿಸು ಓ ದೇವ. ದೇವರು ಮನುಜರಾಗಿ ಬರುವ ಕಾಲವು ಸಮೀಪಿಸಿತು. ಬೇಗನೆ ಬಾ ದೇವ. ನಜರೇತದ ಯೇಸುವೇ ಲೋಕ ರಕ್ಷಕರು. ನಜರೇತದ ಯೇಸುವೇ ಲೋಕ ರಕ್ಷಕರು. ದೇವರ ಪುತ್ರರಾಗಿ ಲೋಕಕ್ಕೆ ಬಂದರು. ಲೋಕಕ್ಕೆ ಬಂದರು. ಬಂದಾರು ಬಂದಾರು ದೇವರು ಬಂದಾರು. ಬಂದರು ಬಂದರು ದೇವರು ಬಂದರು. ಮನೋಜರಾಗಿ ಧರೆಗಿಳಿದು ಬಂದರು. ಮನುಜರಾಗಿ ಧರೆಗಿಳಿದು ಬಂದರು. ಜಕರಿಯ ಎಲಿಜಬೇತರ ಮಗ ಸ್ನಾನಿಕ ಯೋಹನ್ನರು. ಮಹಾಪ್ರವಾದಿಯವರು ಯೋರ್ದಾನ್ ನದಿ ದಡದಲ್ಲಿ ಮೆಸ್ಸಿಯರ ದಾರಿಯನ್ನು ತಯಾರಿಸುತ್ತಿದ್ದರು. ಕೇಳಿರಿ, ಮೆಸ್ಸಿಯ ಬರುವರು. ಜನರೆಲ್ಲರೂ ಅವರ ಬಳಿಗೆ ಬಂದು ಸ್ನಾನ ಪಡೆದರು. ಈಗೋ ಸಿದ್ಧರಿದ್ದೇವೆ. ಪಾಪಗಳನ್ನು ಒಪ್ಪಿಕೊಂಡು ರಕ್ಷಕರನ್ನು ಸ್ವಾಗತಿಸಿದರು. ಬನ್ನಿ ಮೆಸ್ಸಿಯರೇ ಬನ್ನಿ.
ಲೋಕರಕ್ಷಕರು ಈಗೋ ಬೇಗನೆ ಬರುವರು. ಲೋಕರಕ್ಷಕರು ಈಗೋ ಬೇಗನೆ ಬರುವರು. ಆತುರದಿಂದ ಕಾಯೋಣ ಎಂದರು. ಕಾಯೋಣ ಎಂದರು. ಬಂದರು ಬಂದರು ದೇವರು ಬಂದರು. ಬಂದರು ಬಂದರು ದೇವರು ಬಂದರು. ಮನುಜರಾಗಿ ಧರೆಗಿಳಿದು ಬಂದರು. ಮನುಜರಾಗಿ ಧರೆಗಿಳಿದು ಬಂದರು. ನಜರೇತಿನ ದಾವಿದ ಕುಲದ ಜೋಸೇಫರ ವಿವಾಹವು ಸಂತೋಷದ ಸುದ್ದಿ. ಅದೇ ಊರಿನ ಮರಿಯಳೆಂಬ ಕನ್ಯೆಯೊಂದಿಗೆ ನಿಶ್ಚಿತವಾಯಿತು. ಆನಂದವೇ ಆನಂದ. ಆದರೆ ಮರಿಯಳ ಬಳಿಗೆ ಗಾಬ್ರಿಯಲ್ ದೂತರು ಬಂದು, ಏನು ವಿಶೇಷ? ದೇವಪುತ್ರರ ತಾಯಿಯಾಗಲು ಕರೆಯ ನೀಡಿದರು. ಪವಾಡವೇ ಸರಿ. ನಮೋ ಮರಿಯಾಳೆ ನೀನು ಸ್ತ್ರೀಯರಲ್ಲಿ ಧನ್ಯಳು. ನಮೋ ಮರಿಯಾಳೆ ನೀನು ಸ್ತ್ರೀಯರಲ್ಲಿ ಧನ್ಯಳು. ಯೇಸು ಕ್ರಿಸ್ತನಿಗೆ ಜನ್ಮವ ನೀಡುವೆಯಾ. ಜನ್ಮವ ನೀಡುವೆಯಾ. ಬಂದರು ಬಂದರು ದೇವರು ಬಂದರು. ಬಂದರು ಬಂದರು ದೇವರು ಬಂದರು. ಮನುಜರಾಗಿ ಧರೆಗಿಳಿದು ಬಂದರು. ಮನುಜರಾಗಿ ಧರೆಗಿಳಿದು ಬಂದರು. ಮರಿಯಳು ಪವಿತ್ರಾತ್ಮರಿಂದ ಗರ್ಭಿಣಿಯಾಗಲು. ಏನು ಅದ್ಭುತ. ಜೋಸೆಫರು ಮರಿಯಳನ್ನು ದೂರ ಮಾಡಲು ನಿರ್ಧರಿಸಿದರು. ಯಾಕೆ ಹೀಗಾಯಿತು? ಆದರೆ ದೇವದೂತರು ಕನಸಿನಲ್ಲಿ ಜೋಸೆಫರ ಬಳಿಗೆ ಬಂದು, ದೇವರ ಅನುಗ್ರಹ. ಇದೆಲ್ಲವೂ ದೇವರ ಇಚ್ಛೆಯಂತೆಯೇ ನಡೆಯಿತೆಂದರು. ದೇವರು ಖಂಡಿತ ಕೈಬಿಡರು. ದೇವರ ಆಜ್ಞೆಗೆ ಜೋಸೆಫರು ಶರಣಾಗಿ ಹೋದರು. ದೇವರ ಆಜ್ಞೆಗೆ ಜೋಸೆಫರು ಶರಣಾಗಿ ಹೋದರು. ಮರಿಯಳನ್ನು ಬರಮಾಡಿಕೊಂಡರು. ಬರಮಾಡಿಕೊಂಡರು. ಬಂದರು ಬಂದರು ದೇವರು ಬಂದರು. ಬಂದರು ಬಂದರು ದೇವರು ಬಂದರು. ಮನುಜರಾಗಿ ಧರೆಗಿಳಿದು ಬಂದರು. ಮನುಜರಾಗಿ ಧರೆಗಿಳಿದು ಬಂದರು. ಮರಿಯಳು ತುಂಬು ಗರ್ಭಿಣಿಯಾಗಿರಲು ಪ್ರಸವ ಸಮಯವದು. ಜೋಸೆಫರೊಂದಿಗೆ ಜನಗಣತಿ ಮಾಡಲು ಬೆತ್ಲೆಹೇಮಿಗೆ ತೆರಳಿದರು. ಕಷ್ಟದ ಹಾದಿ ಅದು. ಅವರಿಗೆ ರಾತ್ರಿ ತಂಗಲು ಎಲ್ಲಿಯೂ ಸ್ಥಳ ಸಿಗದಿರಲು ಇನ್ನೇನು ಮಾಡುವರು? ಒಬ್ಬ ಪುಣ್ಯಾತ್ಮನ ಮನೆಯ ಕೊಟ್ಟಿಗೆಯಲ್ಲಿ ಸ್ಥಳವನ್ನು ಪಡೆದುಕೊಂಡರು. ದೇವರ ದಯೆ. ರಾತ್ರಿ ಮರಿಯಳ ಪ್ರಸವದ ಸಮಯವು ಬರಲು. ರಾತ್ರಿ ಮರಿಯಳ ಪ್ರಸವದ ಸಮಯವು ಬರಲು. ಯೇಸು ಕಂದನಿಗೆ ಜನ್ಮವ ನೀಡಿದರು. ಜನ್ಮವ ನೀಡಿದರು.
ಬಂದರು ಬಂದರು ದೇವರು ಬಂದರು. ಬಂದರು ಬಂದರು ದೇವರು ಬಂದರು. ಮನುಜರಾಗಿ ಧರೆಗಿಳಿದು ಬಂದರು. ಮನುಜರಾಗಿ ಧರೆಗಿಳಿದು ಬಂದರು. ದೇವದೂತರು ಯೇಸುವಿನ ಜನ್ಮದ ಸುದ್ದಿಯನ್ನು ಸಾರಿದರು. ಸ್ವರ್ಗೀಯ ಸಂದೇಶ. ಬೆಟ್ಟದಲ್ಲಿ ಕುರಿಗಳನ್ನು ಕಾಯುತ್ತಿರುವವರಿಗೆ ಸಂದೇಶವನ್ನಿತ್ತರು. ಭಾಗ್ಯವಂತರು ಅವರು. ಬೆತ್ಲೆಹೇಮಿನ ಕೊಟ್ಟಿಗೆಯಲ್ಲಿ ಜನಿಸಿದ ಪುಟ್ಟ ಕಂದನು. ಯಾರು ಈ ಕಂದನು? ದೇವರ ಪುತ್ರನು, ದೇವಾಧಿ ದೇವನೆಂದರು. ದೇವರು ಧರೆಗೆ ಬಂದರು. ಮಹೋನ್ನತಾದಿ ದೇವರಿಗೆ ಮಹಿಮೆ ಸಲ್ಲಲಿ. ಮಹೋನ್ನತಾದಿ ದೇವರಿಗೆ ಮಹಿಮೆ ಸಲ್ಲಲಿ. ಭುವಿಯಲ್ಲಿ ಸರ್ವರಿಗೂ ಶಾಂತಿ ಲಭಿಸಲಿ. ಶಾಂತಿ ಲಭಿಸಲಿ. ಬಂದರು ಬಂದರು ದೇವರು ಬಂದರು. ಬಂದರು ಬಂದರು ದೇವರು ಬಂದರು. ಮನುಜರಾಗಿ ಧರೆಗಿಳಿದು ಬಂದರು. ಮನುಜರಾಗಿ ಧರೆಗಿಳಿದು ಬಂದರು. ಮೂಡಣ ದಿಕ್ಕಿನ ಮೂವರು ಜ್ಯೋತಿಷ್ಯರು. ಯಾರವರು? ಮಹಾನಕ್ಷತ್ರವನ್ನು ನೋಡಿ ಕಂದ ಯೇಸುವನ್ನು ಅರಸಿ ಬಂದರು. ಮುಂದೇನಾಯಿತು? ಆ ಮಹಾನಕ್ಷತ್ರವು ಮಾಯವಾದಾಗ ಹೆರೋದರಸರನ್ನು ಕೇಳಲು ಅವರೇನೆಂದರು? ಬೆತ್ಲೆಹೆಮ್ ಊರಿನಲ್ಲಿ ರಾಜಾಧಿರಾಜನು ಜನಿಸಿದನೆಂದು ತಿಳಿದುಕೊಂಡರು. ದೇವಪುತ್ರರವರು. ಕಂದ ಯೇಸುವನ್ನು ವಂದಿಸಿ ಕಾಣಿಕೆ ಕೊಟ್ಟರು. ಕಂದ ಯೇಸುವನ್ನು ವಂದಿಸಿ ಕಾಣಿಕೆ ಕೊಟ್ಟರು. ಹೇರೋದ ರಾಜರಿಂದ ತಪ್ಪಿಸಿ ಹೋದರು. ತಪ್ಪಿಸಿ ಹೋದರು. ಬಂದರು ಬಂದರು ದೇವರು ಬಂದರು. ಬಂದರು ಬಂದರು ದೇವರು ಬಂದರು. ಮನುಜರಾಗಿ ಧರೆಗಿಳಿದು ಬಂದರು. ಮನುಜರಾಗಿ ಧರೆಗಿಳಿದು ಬಂದರು. ಹೆರೋದರಾಜರು ಆ ಜ್ಯೋತಿಷ್ಯರು ಮೋಸ ಮಾಡಿದರೆಂದು ಕೋಪಗೊಳ್ಳಲು ಏನು ಮಾಡಿದರು? 2 ವರ್ಷದೊಳಗಿನ ಗಂಡು ಮಕ್ಕಳನ್ನು ಕೊಲ್ಲಲು ಆಜ್ಞೆ ನೀಡಿದರು. ಕಠಿಣ ಆಜ್ಞೆ ಅದು. ಆದರೆ ದೇವದೂತರ ಆಜ್ಞೆಯಂತೆ ಮರಿಯ ಜೋಸೆಫರು ಎಲ್ಲಿಗೆ ಹೋದರು? ಯೇಸು ಕಂದನೊಂದಿಗೆ ಈಜಿಪ್ತ ದೇಶಕ್ಕೆ ಪಲಾಯನಗೊಂಡರು. ದೇವರೇ ಕಾಪಾಡಿದರು. ಹೆರೋದ ಅರಸರ ಮರಣದ ಸುದ್ದಿಯು ಸಿಗಲು ಹೆರೋದ ಅರಸರ ಮರಣದ ಸುದ್ದಿಯು ಸಿಗಲು ನಜರೇತ ಊರಿಗೆ ಹಿಂದಿರುಗಿ ಬಂದರು. ಹಿಂದಿರುಗಿ ಬಂದರು. ಬಂದರು ಬಂದರು ದೇವರು ಬಂದರು. ಬಂದರು ಬಂದರು ದೇವರು ಬಂದರು. ಮನುಜರಾಗಿ ಧರೆಗಿಳಿದು ಬಂದರು. ಮನುಜರಾಗಿ ಧರೆಗಿಳಿದು ಬಂದರು. ಬಾಲ ಯೇಸು
ಮರಿಯ ಜೋಸೆಫರ ಕುಟುಂಬದಲ್ಲಿ ಹೇಗಿದ್ದರು ಆರೋಗ್ಯ ಜ್ಞಾನ ದೇವರ ಕೃಪೆಯಿಂದ ಬೆಳೆದು ಬಂದರು. ಭಾಗ್ಯವಂತರು ಜೋಸೆಫ್ ಮರಿಯರವರು. ದೇವರ ಪುತ್ರರಾಗಿ ಲೋಕವನ್ನು ಪಾಪ ಮರಣದಿಂದ ವಿಮೋಚಿಸಲು ಏನು ಮಾಡಿದರು? ಸ್ವರ್ಗೀಯ ಸಾಮ್ರಾಜ್ಯದ ಶುಭ ಸಂದೇಶವನ್ನು ಸಾರಲು ಮುಂದಾದರು. ದೇವರ ಯೋಜನೆಯು ಪೂರ್ಣಗೊಂಡಿತು. ದೇವಪುತ್ರರು ನಮ್ಮೊಡನೆ ಜೀವಿಸ ಬಂದರು. ದೇವಪುತ್ರರು ನಮ್ಮೊಡನೆ ಜೀವಿಸ ಬಂದರು. ಇಮ್ಮಾನುವೇಲರು ನಮ್ಮೊಂದಿಗಿರುವರು. ಬಂದರು ಬಂದರು ದೇವರು ಬಂದರು. ಬಂದರು ಬಂದರು ದೇವರು ಬಂದರು. ಮನೋಜರಾಗಿ ಧರೆಗಿಳಿದು ಬಂದರು. ಮನೋಜರಾಗಿ ಧರೆಗಿಳಿದು ಬಂದರು. ತಂದರು ತಂದರು ಶಾಂತಿಯ ತಂದರು. ತಂದರು ತಂದರು ಶಾಂತಿಯ ತಂದರು.